ಶಿಕ್ಷಣ ಸಂಸ್ಥೆಗಳ ಸಾಮಾಜಿಕ ಬದ್ಧತೆ ಉಂಡು ಕಳಕಳಿ ಉಂಡು ಪನ್ಪಿನೇನು ಕುಡ್ಲ ಬೆಂದೂರು ವೆಲ್ದ ಸಂತ ಆಗ್ನೆಸ್ ಕಾಲೇಜ್ ಶಿಕ್ಷಣ ಸಂಸ್ಥೆ ತೋಜಾದು ಕೊರ್ತುಂಡು. ಸಂತ ಆಗ್ನೆಸ್ ಕಾಲೇಜಿದ ಮುತಾಲಿಕೆಡು ಇಂದೆತ ಹಳೆ ವಿದ್ಯಾರ್ಥಿಲಿನ ಪೋಷಕರು ಸಮುದಾಯದತ್ತ ಆಗ್ನೆಸ್ ಮುಖಾಂತರ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರಿಗೆ ಅರಣ್ಯ ಕ್ಷೇತ್ರಗೆ ದಿನ ಬಳಕೆ ಸಾಮಗ್ರಿಲದ 500 ಕಿಟ್ಟಲೆಯನ್ನು ಒದಗಾಯರು. ಕುತ್ತಾರು ದುರ್ಗಾವಾಹಿನಿ ಮಹಿಳಾ ಮಂಡಳದ ಬುಧವಾರ ಕಾಂಡೆ ಇಂದೆತ ವಿತರಣೆ ನಡಪಾಯರು. ಮುನ್ನೂರು ಗ್ರಾಮ ವ್ಯಾಪ್ತಿದ ಆಶಾ ಕಾರ್ಯಕರ್ತರಿಗೆ ಪತ್ರಕರ್ತರಿಗೆ ಅಂಚನೆ ತನ್ನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿದ ಪ್ರತಿ ಗ್ರಾಮಲೆಗೆ ಆಯಾ ಗ್ರಾಮದ ಪ್ರಮುಖರ ಮುಖಾಂತರ ಗ್ರಾಮ ಪಂಚಾಯತ್ ಮುಖಾಂತರ ಪ್ರತಿ ಗ್ರಾಮಕ್ಕೆ ಇಂದೇನು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ವಿತರಣೆ ಮಾಡ್ತೀರಿ. ಸಮುದಾಯದತ್ತ ಆಗ್ನೆಸ್ ಪಂಪಿನ ಕಾರ್ಯಕ್ರಮ ಆಗ್ನೆಸ್ ಕಾಲೇಜಿದ ಸುಮಾರು 400 ಹೆಚ್ಚು ವಿದ್ಯಾರ್ಥಿಗಳೇನು ನಮ್ಮ ಹಳ್ಳಿ ಪರಿಸರದಲ್ಲಿ ತಂದು ಬರ್ತದೆ. NSS ಕಾರ್ಯಕ್ರಮದ ಅಡಿಟ್ ಅಕ್ಲೆಗೆ ಹಳ್ಳಿ ಜೀವನ ಕಂಡ ಬೆನ್ನಿ ಸಾಗುಳಿದ ಪರಿಚಯದೊಟ್ಟಿಗೆ ಸಮಾಜ ಸೇವೆಯನ್ನು ಮನ್ಪುನ ಅವಕಾಶ ಕಲ್ಪಿಸಾದಿತ್ತ. ಆನಿ ಮಂತಿನ ಸಮಾಜ ಸೇವೆ ಅವು ಇನಿ ಸಾರ್ಥಕ ಆತಂಡು. ಲಾಕ್ಡೌನ್ ಹಿಡಿದ ಹತ್ರ ಸಮಾಜ ಕಷ್ಟಡ ಪುನಗ ಸಂತ ಆಗ್ನೆಸ್ ಕಾಲೇಜ್ ದಕ್ಕಳು ಇನಿ ತನ್ನ ಸಮಾಜ ಸೇವೆದ ಬೇಲೆಗೆ 500 ಕಿಟ್ಟಲೆಯನ್ನು ಕೊರಪಿನ ಮುಖಾಂತರ ನನ್ನಲಾತು ಬೆರಿಸಗಾಯ ಕೊಡ್ತೇನೆ. ಸಮಾಜದ ಬಂಧುಲೆಗೆ ಕಷ್ಟ ಕಾಲಡು ಕೈಪತ್ತದೇರು ಪಂಡದು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಸಂತ ಆಗ್ನೆಸ್ ಕಾಲೇಜ್ ದಕ್ಲೆಗೆ ಉಡಲ್ ದಿಂಜಿದಿ ಸೊಲ್ಮೆ ಸಂದಾಯರು. ಮೊದಲನೇದಾಗಿ ಕೋವಿಡ್ನ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಡೇಲನ್ ಅವರನ್ನು ಖಂಡಿತವಾಗಿ ಸ್ಮರಿಸ್ತೇನೆ. ನಾನು ಬಹಳಷ್ಟು ಸಂಘ ಸಂಸ್ಥೆಗಳ ಜೊತೆ ನಮ್ಮ ಜನಪ್ರತಿನಿಧಿಗಳು ಎಷ್ಟು ಕೈಯಿಂದ ಸಾಧ್ಯವಾಗುತ್ತಾ ಅಷ್ಟನ್ನು ನಾವು ನಮ್ಮಲ್ಲಿರುವುದನ್ನು ಕೂಡ ಈ ಸಂದರ್ಭದಲ್ಲಿ ಕಳ್ಕೊಂಡಂಥ ಸಂದರ್ಭಗಳಿದೆ. ಎಲ್ಲರಲ್ಲಿ ಕೇಳುವಾಗ ಅವರಿಂದ ಆಗುವಷ್ಟು ಸಹಕಾರವನ್ನು ಮಾಡಿದ್ದಾರೆ. ಒಂದು ದಿನ ಇದ್ದಕ್ಕಿದ್ದಂತೆ ಸರ್ ಫೋನ್ ಮಾಡಿದರು, ನಾನು ಆಗ್ನೆಸ್ ಕಾಲೇಜಿನ ಮಾತಾಡ್ತಾ ಇದ್ದೇನೆ ಮೇಡಮ್, ಈ ರೀತಿ ನಿಮ್ಮ ಕ್ಷೇತ್ರವನ್ನು ನಾವು ದತ್ತು ತಗೊಂಡಿದ್ದೇವೆ, 3 ವರ್ಷದಿಂದ ನಿರಂತರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಸ್ಫೂರ್ತಿ ಕೊಟ್ಟಂತಹ ಗ್ರಾಮ ಅಂತೇಳಿ. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಮಾಧ್ಯಮ ಮಿತ್ರರನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ ಮತ್ತು ಸ್ಮರಿಸ್ತೇನೆ. ಮತ್ತು ಎಲ್ಲ ನನ್ನ ಗ್ರಾಮದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು, ಆಶಾ ವರ್ಕರ್ಸ್ ಮತ್ತು ಎಲ್ಲ ಸಮುದಾಯದ ಜನರಿಗೂ ಕೂಡ ನಾನು ಅವರನ್ನು ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತೇನೆ. 3 ವರ್ಷದಿಂದ ನಿರಂತರವಾಗಿ ತಿಂಗಳಿಗೆ 2 ಸಲ 40 ಜನರ ತಂಡ, ವಿದ್ಯಾರ್ಥಿನಿಯರ ತಂಡ, ಆಗ್ನೆಸ್ನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಜಾತಿ ಮತ ಭೇದ ಮರೆತು, ಅದು ಬಡವ ಬಲ್ಲಿದರಿಂದ ಹಿಡಿದು NRIsಗಳು ಕೂಡ ಇದ್ದಾರೆ, ನನಗೆ ಅನುಭವ ಇದೆ. ಪ್ರಥಮವಾಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಗದ್ದೆಯಲ್ಲಿ ನೇಜಿ ನೆಡುವಂಥ ಕಾರ್ಯಕ್ರಮವನ್ನು ಶುರು ಮಾಡಿದ ವಿದ್ಯಾರ್ಥಿಗಳು ಯಾರಂತ ಹೇಳಿದರೆ ಅದು ನನ್ನ ಆಗ್ನೆಸ್ನ ಮುದ್ದಾದ ನನ್ನ ಸಹೋದರಿಯರು, ನನ್ನ ಸ್ನೇಹಿತರು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಆ ಟೈಮಲ್ಲೆಲ್ಲ ಬಹಳ ಪ್ರಚಾರ ಆಗಿತ್ತು. ಇಲ್ಲಿ ಅದು ಪಾಳು ಬಿದ್ದಂಥ ಗದ್ದೆಗಳಿಗೆ ಜೀವ ಕೊಟ್ಟಂಥವ್ರು ಯಾರಂತ ಹೇಳಿದರೆ ಅದು ನನ್ನ ಆಗ್ನೆಸ್ನ ವಿದ್ಯಾರ್ಥಿಗಳು ಅಂತ ಹೇಳಿಕ್ಕೆ ನಾನು ಮತ್ತೊಮ್ಮೆ ಇದು ಅವರನ್ನು ಉಲ್ಲೇಖ ಮಾಡುವುದು, ಮುಖಸ್ತುತಿ ಮಾಡುವುದಲ್ಲ. ಯಾಕಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು ಮನೆಯಲ್ಲಿ ಅನ್ನ ಯಾವುದ್ರಲ್ಲಿ ಆಗ್ತದಂತ ಗೊತ್ತಿಲ್ಲದಿದ್ರು ಕೂಡ NRIsಗಳ ಮಕ್ಕಳನ್ನು ನೋಡಿದ್ದೇವೆ. ಅವರ ಸ್ಪಿರಿಟ್ ನೋಡಬೇಕು. ಗದ್ದೆಯಲ್ಲಿ ಹೇಳಿದಾಗ ನನಗೆ ಆ ಗದ್ದೆಯ ಓನರ್ಗಳು ಹೇಳ್ತಾ ಇದ್ರು, ಈ ಮಕ್ಕಳೆಲ್ಲ ಅದು ಮುಂಚೆ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಗದ್ದೆಗಳಿವೆ, ಈ ಮಕ್ಕಳು ಎಲ್ಲಿಂದ ಕೆಲಸ ಮಾಡಿದ್ದಾರೆ, ಆ ವರ್ಷದಲ್ಲಿ ಬಹಳ ಒಳ್ಳೆ ಬೆಳೆ ಬಂದಿದೆ. ಈಗ ನಿರಂತರವಾಗಿ ಆ ಗದ್ದೆಯಲ್ಲಿ ವರ್ಷಕ್ಕೆ 1 ಸಲ ಅದು ಆ ಮನೆಯವರು ಬೆಳೆ ತೆಗಿತಾರೆ. ಅದಕ್ಕೆ ನಾನು ಅದೆಲ್ಲ ಒಂದು ಕ್ರೆಡಿಟ್ ನನ್ನ ಆಗ್ನೆಸ್ ಕಾಲೇಜಿನ ಸಮುದಾಯದತ್ತ ಯೋಜನೆಗೆ ಹೋಗುತ್ತದೆ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ಈಗಾಗಲೇ ದೇವರಾಗೆ ಬಂದು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ರೂಪದಲ್ಲಿ. ಈ ಸಂದರ್ಭದಲ್ಲಿ ಯಾರು ಕೂಡ ನಾನು ಬಡತನದಲ್ಲಿದ್ದಾರೆ ಅಂತ ಹೇಳಿ ಇಷ್ಟಪಡೋದಿಲ್ಲ, ಕಷ್ಟಕರ ಪರಿಸ್ಥಿತಿಯಲ್ಲಿದ್ದಾರೆ. ಅದು ದಿನನಿತ್ಯದ ಕೂಲಿ ಕೆಲಸ ಮಾಡುವವರಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು. ಆದರೆ ಬಂಧುಗಳೇ, ನಮ್ಮಲ್ಲಿ ಒಂದೇ ಭಿನ್ನ. ಅವರು ಹೇಳಿದಂಥ ಸಂದರ್ಭದಲ್ಲಿ ಹೇಳಿದ್ರು, ಒಂದು 200 ಕಿಟ್ ಕೊಡುವ ವ್ಯವಸ್ಥೆ ಮಾಡುವ ಮೇಡಮ್ ಅಂತ. ನಾನು ಆಗ ಸರ್ ಹತ್ರ ಹೇಳಿದೆ, 4 ಗ್ರಾಮಕ್ಕೆ ನಾನು 200 ಕಿಟ್ಟನ್ನು ಏನು ಮಾಡೋದು ಇಟ್ಕೊಂಡು ಅಂತ ಹೇಳಿ.
ಇಲ್ಲ ನನಗೆ ಹೆಚ್ಚಿನದು ಕೊಡಬೇಕು, ಮೇಡಮ್ ಹತ್ರ ಮಾತಾಡ್ತೇನೆ. ಮೇಡಮ್ ವೆನಿಸಾ ಇದ್ದಾರೆ, ಸಿಸ್ಟರ್ ವೆನಿಸಾ ಮತ್ತು ಅವರ ಇಡೀ ತಂಡ ಇದೆ ನಮ್ಮ ಜೊತೆ. ಸಿಸ್ಟರ್ ರೂಪಾ ಇದ್ದಾರೆ, ಸಿಸ್ಟರ್ ಈವೆಂಟ್ ಮತ್ತು ಸರ್ ವೆಲ್ಫಿನವರು ಮತ್ತು ಡೇಲನ್ ಅವರಿದ್ದಾರೆ. ಅವೆಲ್ಲ ಮಾತುಕತೆ ಬಹಳ ಸುತ್ತಿನ ಮಾತುಕತೆ ಆಗಿ ಕೊನೆಗೆ ಒಂದು 500 ಆದರೂ ನಾನು ನೆನೆಸ್ಕೊಳ್ಳೋದು ಮೇಡಮ್, ಸಾಧ್ಯವಾದರೆ ಮುಂದಿನ ಹಂತದಲ್ಲಿ ಇದ್ದರೆ ಬಹಳಷ್ಟು ಕಷ್ಟಕರವಾಗಿದ್ದಾರೆ. ನಾವು ಖಂಡಿತ ನಿಮಗೆ ಐಡೆಂಟಿಫೈ ಮಾಡಿ ಕೊಡ್ತೇವೆ. ತಮ್ಮ ಸಮುದಾಯದಿಂದ ಕೊಡಿದ್ರೆ ಖಂಡಿತ ನಾವು ಸ್ವಾಗತಿಸ್ತೇವೆ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಬೇರೆ ಬೇರೆ ವಿಚಾರಗಳೆಲ್ಲ, ಕಷ್ಟದ ಸಂಬಂಧದಲ್ಲಿ ಏನು ನಮಗೆ ದೇವದೂತನ ಸಂದೇಶ ಇದೆ, ಕಷ್ಟದಲ್ಲಿರೋವನಿಗೆ ಕೈ ಜೋಡಿಸುವಂತೇಳಿ ಆ ಸಂದೇಶವನ್ನ ಇಟ್ಕೊಂಡು ನಾವು ಸಮುದಾಯದಲ್ಲಿ ಕೆಲಸ ಮಾಡುವವರು. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಾವು ಪ್ರತಿ ಗ್ರಾಮದ ಎಲ್ಲ ಜನಪ್ರತಿನಿಧಿಗಳ ಜೊತೆ ನಿಮ್ಮ ಏರಿಯಾದಲ್ಲಿ ಸಾಧ್ಯವಾದಷ್ಟು ಎಷ್ಟು ಬರುತ್ತೆ ಅಂತ ಫಲಾನುಭವಿಗಳಿಗೆ ಕೊಡಿ ಅಂತ ಹೇಳಿದ್ರೆ, ಅದರ ಜೊತೆಯಲ್ಲಿ ಒಂದು ಸಂತೋಷದ ವಿಷಯವನ್ನು ನಿಮ್ಮ ಜೊತೆ ಈ ಕಡೆಯಲ್ಲಿ ಹಂಚಿಕೊಳ್ಳೋದು ಅಂತ ಹೇಳಿದ್ರೆ, ಈ ಮಕ್ಕಳು ನಿರಂತರವಾಗಿ ಸಮುದಾಯದತ್ತ ಯೋಜನೆಯಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯ ಮೂಲಕ ಅವರಿಗೆ ಉನ್ನತ ಭಾರತ ಅಭಿಯಾನ, ಈಗಾಗಲೇ ಒಂದು 2 ಸುತ್ತಿನ ಮಾತುಕತೆಯನ್ನ ಆಗ್ನೆಸ್ ಕಾಲೇಜ್ ಮತ್ತು ಸಂಬಂಧಪಟ್ಟಂತಹ ಅಧ್ಯಕ್ಷರು ಪಿಡಿಒಗಳೆಲ್ಲ ನಾವು ನಡೆಸಿದ್ದೇವೆ. ನಮ್ಮ ಗ್ರಾಮವನ್ನು ದತ್ತು ತಗೊಂಡು ಆ ಒಂದು ಗ್ರಾಮಗಳಿಗೆ ಉನ್ನತ ಭಾರತ ಅಭಿಯಾನ ಮೂಲಕ ಒಂದಿಷ್ಟು ಅನುದಾನ ಕೂಡ ಇನ್ನು ಮುಂದಕ್ಕೆ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮವನ್ನ ಅದು ಸ್ಪೆಷಲ್ ಆಗಿ ಮುನ್ನೂರು, ಅಮ್ಲಮಗರು, ಹರೇಕಳ, ಪಾವೂರು, ಈಗಾಗಲೇ ಸೋಮೇಶ್ವರ ಇತ್ತು ನಮ್ಮ ಜೊತೆ, ಸೋಮೇಶ್ವರ ಹೋಗಿದೆ. ಪ್ರಾಜೆಕ್ಟ್ ಏನಿದೆ ಉನ್ನತ ಭಾರತ ಅಭಿಯಾನದ ಆದಷ್ಟು ಬೇಗ ನಮ್ಮ ಗ್ರಾಮಕ್ಕೆ ಬರಲಿ. ಮತ್ತು ಇಂಥ ವಿದ್ಯಾಸಂಸ್ಥೆಗಳು, ನಗರದಲ್ಲಿರುವಂಥ ಯಾವುದೇ ವಿದ್ಯಾಸಂಸ್ಥೆಗಳು ಕೇವಲ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಮುದಾಯದ ಒಂದು ಉತ್ತಮವಾದ ಪಾಠವನ್ನು ಕಲಿಸುವುದರ ಮೂಲಕ ಅವರ ಉನ್ನತ ಭವಿಷ್ಯಕ್ಕೆ ಕೂಡ ಅವರು ಭದ್ರ ಬುನಾದಿಯನ್ನು ಹಾಕುವುದರಲ್ಲಿ ಇವತ್ತು ಆಗ್ನೆಸ್ ಕಾಲೇಜು ಉತ್ತುಂಗದಲ್ಲಿ ಇದೆ ಅಂತ ಹೇಳಿಕೆ ಮತ್ತೊಮ್ಮೆ ನನ್ನ ಎಲ್ಲ ಗ್ರಾಮಸ್ಥರ ಪರವಾಗಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಈ ರೀತಿ ಶಿಕ್ಷಣದ ಜೊತೆಗೆ ಸಾರ್ವಜನಿಕ ಬದುಕು ಮತ್ತು ಸಮುದಾಯದ ಯೋಜನೆಗಳನ್ನು ರೂಪಿಸಿ ಜನರಿಗೆ ಉತ್ತಮವಾದಂಥ ಸೇವೆಯನ್ನು ಕೊಡಲಿ. ನಿಮ್ಮ ಸೇವೆ ನಿತ್ಯ ನಿರಂತರವಾಗಿ ನನಗೆ ಬಹಳಷ್ಟು ಮತ್ತೊಮ್ಮೆ ಅವರ ಬಗ್ಗೆ ಹೇಳ್ತಾ ಹೋಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನನ್ನ ವಿದ್ಯಾರ್ಥಿಗಳು, ಆಗ್ನೆಸ್ನ ವಿದ್ಯಾರ್ಥಿಗಳು ಕೇವಲ ಕಮ್ಯುನಿಟಿ ವರ್ಕ್ ಮಾತ್ರ ಮಾಡಲಿಲ್ಲ, ನಮ್ಮ ಅಂಗನವಾಡಿಗಳಿಗೆ ಉಚಿತ ಮಿರರ್ಗಳನ್ನು ಕೊಟ್ಟಿದ್ದಾರೆ ಒಂದು ಸಂದರ್ಭದಲ್ಲಿ, ಮತ್ತು ಫ್ಯಾನ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ನಾವು ಹೇಳಿ ಮಾಡಿದಂಥ ಕೆಲಸ ಅಲ್ಲ. ಅವರ ಪಾಕೆಟ್ ಮನೀಸ್ ಏನಿದೆ, ಅವ್ರ ಕೆಲಸ ಮಾಡುವವರು ಏನು ಅವರ ಗಮನಕ್ಕೆ ಬಂದಿದೆ ಅದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಸೋಷಿಯಲ್ ಕನ್ಸರ್ನ್ ಅವರ ಮನಸ್ಸಿನಿಂದ ಬಂದಿದೆ. ಇಂಥ ಆತ್ಮಸ್ಥೈರ್ಯವನ್ನು ಬೆಳೆಸಿದಂಥ ನನ್ನ ಆಗ್ನೆಸ್ ಸಂಸ್ಥೆ ಎಲ್ಲ ನನ್ನ ಸಿಬ್ಬಂದಿಗಳಿಗೆ ಮತ್ತು ಪ್ರಾಂಶುಪಾಲರಿಗೆ, ಅಲ್ಲಿಯ ಮ್ಯಾನೇಜ್ಮೆಂಟ್ಗೆ, ಟ್ರಸ್ಟಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ, ಸ್ನೇಹಿತರೆ, ಇಲ್ಲಿ ನಾವು ಒಂದೇ ಕಡೆ ಸಭೆ ಮಾಡಿ ಕೊಡ್ತಾ ಇಲ್ಲ. ಪ್ರತಿ ಗ್ರಾಮದ ಆಯಾ ಸಂಬಂಧಪಟ್ಟಂಥವರು ಗಾಡಿ ತಗೊಂಡು ಬಂದಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಅಲ್ಲಿ ಆದ ಫಲಾನುಭವಿಗಳಿಗೆ ಅದರ ಜೊತೆಯಲ್ಲಿ ನಾನೆಲ್ಲರನ್ನು ಸ್ಮರಿಸುವುದರ ಮೂಲಕ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕರು ಮತ್ತು ನನ್ನ ಆಶಾ ವರ್ಕರ್ಸ್ಗಳನ್ನು ವಿಶೇಷವಾಗಿ ಸ್ಮರಿಸ್ತೇನೆ ಮೇಡಮ್. ದಿನನಿತ್ಯ ನಾವು ಕಷ್ಟಕರ ಅಂತ ಹೇಳ್ತೇವೆ, ಆದರೆ ಈ ಮನೆಗಳ ಕಷ್ಟವನ್ನು ನೋಡಿದವರು ಯಾರಿಲ್ಲ. ನಮ್ಗೆ ಏನಿದ್ರು ಕೂಡ ಅವರಲ್ಲಿ ಇದ್ದದ್ದನ್ನು ಕೊಡುವಂತ ದೊಡ್ಡ ಮನಸ್ಸಿನವರು ಈ ವರ್ಗದವರು. ಅಂತ ಸಂದರ್ಭದಲ್ಲಿ ನಿಮ್ಮ ಮೂಲಕ ಅವರ ಮನೆಗಳಿಗೆ ಕೂಡ ಹೋಗುವಂಥದ್ದು. ಅದೇ ರೀತಿ ನಮ್ಮ ಮಾಧ್ಯಮದ ಮಿತ್ರರು ಕೋವಿಡ್ನ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ 24 ಗಂಟೆ 24x7 ಹೇಳಿದಾಗೆ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಸ್ಮರಿಸುವಂತ ಒಂದು ಕೆಲಸವನ್ನ ಮಾಡುತ್ತಾ, ಸ್ನೇಹಿತರೆ, ಒಂದೇ ಒಂದು ಈಗಾಗಲೇ ಲಾಕ್ಡೌನ್ ವ್ಯವಸ್ಥೆ ಇದೆ. ನಾನು ಎಲ್ಲ ಮಾಧ್ಯಮದ ಮೂಲಕ ನನ್ನ ಜನರಲ್ಲಿಗೆ ಹೇಳುವಂಥದ್ದು, ಆದಷ್ಟು ಮನೆಯಲ್ಲಿರಿ. ಲಾಕ್ಡೌನ್ ಆಗಿ ಗೊತ್ತಿದೆ ಮಂಗಳೂರಲ್ಲಿ ಮತ್ತೆ ಹೊಸ ಕೇಸ್ಗಳು ಬರ್ತಾ ಇದೆ. ಇದು ಎಲ್ಲೋ ಆಗಿರುವಂಥ ಒಂದಿಷ್ಟು ಅಚಾತುರ್ಯದಿಂದ ಆದದ್ದು. ಇಲ್ಲದಿದ್ದರೆ ಬಹುಶಃ ನಾವೆಲ್ಲ ಈಗ ಲಾಕ್ಔಟ್ ಆಗಿ ನಮ್ಮ ಕೆಲಸಕ್ಕೆ ತೆರಳ್ತಾ ಇದ್ದೇವೆ. ಹಾಗಿರುವಾಗ ಇದೊಂದು ಕ್ಷುದ್ರವಾದಂಥ ಪರಿಸ್ಥಿತಿ. ಯಾರ ಮೈಯಲ್ಲಿ ಹೇಗೆ ಎಲ್ಲಿ ವೈರಸ್ ಇದೆ ಅಂತ ಹೇಳಿಕ್ಕಾಗುವುದಿಲ್ಲ. ದಯವಿಟ್ಟು ಮಿಸ್ಯೂಸ್ ಮಾಡಬೇಡಿ. ಕೊಟ್ಟಿರುವಂಥ ಸರ್ಕಾರದ ಆದೇಶಗಳೇನಿದೆ ಅದನ್ನು ಪಾಲಿಸಿಕೊಂಡು ಎಲ್ಲರೂ ಸುರಕ್ಷಿತವಾಗಿರಿ. ಆದಷ್ಟು ಬೇಗ ಲಾಕ್ಔಟ್ ಆಗ್ತೇವೆ. ಮತ್ತು ನಿಮ್ಮ ಪರಿಸರದಲ್ಲಿ ಯಾರಾದರೂ ಹೊಸಬರು ಹೊರದೇಶದಿಂದ ಅಥವಾ ಯಾರಾದರೂ ಬಂದಾಗ ಅದನ್ನು ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ ತಿಳಿಸಿದರೆ ಆರೋಗ್ಯ ಇಲಾಖೆಯ ಮೂಲಕ ಆ ಮನೆಯನ್ನು ಅವರು ವಿಸಿಟ್ ಮಾಡ್ತಾರೆ. ಬೇಕಾದಂಥ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವುದರ ಮೂಲಕ ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಮತ್ತು ಎಲ್ಲಿಯಾದರೂ ಯಾರೋ ಒಂದು ಶಂಕಿತರಿದ್ದಾರೆ ಅಂತ ಹೇಳಿದರೆ ಇನ್ನು ಅವರಿಗೆ ಕೂಡ ಮಾನಸಿಕ ಹಿಂಸೆ, ನನಗೆ ಬಹಳಷ್ಟು ಕಾಲ್ಗಳು ಬರುತ್ತೆ. ದಯವಿಟ್ಟು ಅಂತ ಶಂಕಿತರಿಗೆ ಮಾನಸಿಕ ಹಿಂಸೆ ಕೊಡಬೇಡಿ. ಯಾಕಂದರೆ ನಾನು ನಿನ್ನೆ ಕೂಡ DH ಆಫೀಸಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದೆ. ಆ ವೈದ್ಯರು ನೇರವಾಗಿ ಅವರ ಹತ್ರ ಹೋಗಿ ಸೇವೆ ಮಾಡುವಾಗ ನಾವೆಲ್ಲ ಬಹಳಷ್ಟು ದೂರ ಇದ್ದೇವೆ. ನಮ್ಮನ್ನು ರಕ್ಷಣೆ ಮಾಡಬೇಕು ಅಷ್ಟೇ ವಿನಃ ನಾವು ಇನ್ನೊಬ್ಬರನ್ನು ಭಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡದೆ, ಅದೇ ರೀತಿ ಇಂಥ ಸಂದರ್ಭದಲ್ಲಿ ಇಂತಹ ಒಂದು ಸಾರ್ವಜನಿಕ ಸಂಘ ಸಂಸ್ಥೆಗಳು ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮತ್ತು ದಾನಿಗಳು ಅವರ ಮನಸ್ಪೂರ್ವಕವಾಗಿ ಏನಾದರೂ ದಾನವನ್ನು ಕೊಟ್ಟರೆ ಇದು ದಾನ ರಾಜಕೀಯವಾಗಿ ತಗೊಳ್ಳದೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ದಯವಿಟ್ಟು
ನಾನು ಪ್ರತಿ ಸಂದರ್ಭದಲ್ಲಿ ಹೇಳುವಾಗ ಹೇಳಿಕೊಳ್ತೇನೆ, ಅವಶ್ಯಕತೆ ಇದ್ದಷ್ಟು ಮಾತ್ರ ಇಟ್ಕೊಂಡು ನಿಮ್ಮ ಪಕ್ಕದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಅದನ್ನು ಕೊಟ್ಟು ಸಹಕರಿಸಿ, ಅದೇ ನೀವು ನಮಗೆ ಮಾಡುವಂಥ ದೊಡ್ಡ ಸೇವೆ, ದೊಡ್ಡ ಉಪಕಾರ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮೊಗದೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸಂಪೂರ್ಣ ಸಹಕಾರ ಮತ್ತು ಬೆನ್ನೆಲುಬಾಗಿ ನನಗೆ ಕಿರಣವಾಗಿ ವ್ಯಕ್ತ ಮಾಡಿದ ನನ್ನ ಆಕ್ಟರ್ಸ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸಿಸ್ಟರ್ ವೆನಿಶಾ ಮತ್ತು ಅವರ ತಂಡಕ್ಕೆ, ಮತ್ತು ಸ್ಪೆಷಲ್ ಆಗಿ ನನ್ನ ಸಹೋದರ ಡೇಲನ್ ಅವರಿಗೆ ಮತ್ತು 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮತ್ತೆಲ್ಲ ನನ್ನ ಸದಸ್ಯರಿಗೆ, ಅಧ್ಯಕ್ಷರುಗಳಿಗೆ, ಯಾಕಂತ ಹೇಳಿದ್ರೆ ಈ ಗ್ರಾಮದಲ್ಲಿ ಏನೇ ಒಂದು ಕೆಲಸ ಮಾಡುವಾಗ ಇಲ್ಲಿಯ ಉಪಾಧ್ಯಕ್ಷರು ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟು ನನಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರನ್ನು ಮನಸ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಕೂಡ ನಿಮ್ಮ ಸೇವೆ ನಿತ್ಯ ನಿರಂತರವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವ ಜನತೆಯ ಪರವಾಗಿ ಆಗ್ನೆಸ್ ಕಾಲೇಜಿಗೆ ನಾವು ಶಿರಬಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ. ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಮಲ್ಲ ರೀತಿಯ ಸಮಾಜ ಸೇವೆಯನ್ನು ಏಪಲ ಮಲ್ತೊಂದು ಪುನಾರು ಇತ್ತೆ ಕೊರೋನಾ ಸಂಕಷ್ಟ ಕಾಲಡು ಜನಕಲ್ನ ಸಮಸ್ಯೆಗೆ ಸ್ಪಂದಿಸ ಒಂದುಲೇರು ಅಂಚಾದು ಅರನ ಸಮಾಜ ಸೇವೆಗೆ ತಂಕಲ್ನ ಸಮುದಾಯದತ್ತ ಆಗ್ನೆಸ್ ಹಿಡಿದಲ ಒಂಥ ಸಗಾಯ ಕೊಡ್ತಾ ಪಂಡದು ಕುಡ್ಲ ಸಂತ ಆಗ್ನೆಸ್ ಕಾಲೇಜಿನ ಉಪ ಪ್ರಾಂಶುಪಾಲರು ಸಿಸ್ಟರ್ ವೆನಿಸಾ ತೆರಿಪಾಯರು ಎದುರಿಸುತ್ತಿದೆ. ದಿನೇ ದಿನೇ ಹೆಚ್ಚಾಗುವ ಸೋಂಕು ಪೀಡಿತರ ನಂಬರ್ಸ್ಗಳನ್ನು ಅಥವಾ ಸಂಖ್ಯೆಗಳನ್ನು ಕೇಳಿದಾಗ ನಮ್ಮಲ್ಲಿ ಒಂದು ಭಯ ಭೀತಿ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಅಥವಾ ಕೋವಿಡ್-19 ಅನೇಕ ಸಾವು ನೋವುಗಳಿಂದ ನಮ್ಮನ್ನು ಬೇಸರಪಡಿಸಿದೆ ಮಾತ್ರವಲ್ಲ, ಅನೇಕ ಜನರನ್ನು ನಿರಾಶ್ರಿತರನ್ನಾಗಿ ಕೂಡ ಮಾಡಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಜಾತಿ, ಧರ್ಮ, ಮತ ಭೇದವನ್ನು ಮರೆತು ಮಾನವತೆಯನ್ನು ತೋರಿಸಲು ನಮಗೊಂದು ತಂದುಕೊಟ್ಟ ಅವಕಾಶ ಅಂತ ನನಗೆ ಹೇಳಲು ಇಚ್ಛಿಸುತ್ತೇನೆ. ಸೋಮೇಶ್ವರ ಗ್ರಾಮ ಪಂಚಾಯತ್ ಪ್ರತ್ಯೇಕವಾಗಿ 300, ಆಮ್ಲಮೊಗರು, ಅರೆಕಳ ಈ 3 ಮೊದಲು ಸೋಮೇಶ್ವರ ಕೂಡ ಇತ್ತು. ಈ 3 ಹಳ್ಳಿಗಳಲ್ಲಿ ಕಳೆದ 3 ವರ್ಷಗಳಿಂದ ನಮ್ಮ ಮಕ್ಕಳು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರತಿ ಶನಿವಾರ 600 ಮಂದಿ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ನವರು ಒಂದು ಬೇರೆ ಬೇರೆ ಗ್ರೂಪಿನಲ್ಲಿ 40 ಗುಂಪಿನ ಮಕ್ಕಳು ಅವರ ಶಿಕ್ಷಕರೊಂದಿಗೆ ಇಲ್ಲಿ ಬಂದು ತಮ್ಮಿಂದಾದ ಸಹಾಯವನ್ನು ಈ ಹಳ್ಳಿಗಳಲ್ಲಿ ಕೊಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಈ ಸಹಾಯವನ್ನು ಮಕ್ಕಳಿಂದ ವಿಲೇಜಸ್ಗಳಿಗೆ ಕೊಡಲು ಸಹಕರಿಸಿದವರು ಧನಲಕ್ಷ್ಮಿಯವರು. ಅವರಿಗೆ ನಾವು ತುಂಬ ಋಣಿಯಾಗಿದ್ದೇವೆ. ಯಾಕೆಂದರೆ ಪಟ್ಟಣದಿಂದ ಮಕ್ಕಳನ್ನು ಹಳ್ಳಿಗಳಲ್ಲಿ ತಂದು ಅವರಿಂದ ಸೇವೆ ಮಾಡಿಸುವುದು ಅಷ್ಟು ಸುಲಭವಲ್ಲ. ಆದ್ದರಿಂದ ನಾವು ಮೊದಲು ಅವರಲ್ಲಿ ಬಂದು ಕೇಳಿದಾಗ ನಮಗೊಂದು ಈ ಅವಕಾಶ ಒದಗಿಸಿಕೊಡ್ಬೋದಾ ಅಂತ ಕೇಳಿದಾಗ ಅವರು ಬಹಳ ಉದಾರ ಮನಸ್ಸಿನಿಂದ ನಮಗೆ ತುಂಬ ಸಹಾಯವನ್ನು 3 ವರ್ಷದಿಂದ ಕೊಟ್ಟು ಬರ್ತಾರೆ. ನಮಗೆ ಮಾತ್ರ ಅಲ್ಲ, ನಮ್ಮ ಲೆಕ್ಚರ್ಸ್ರವರಿಗೆ ಕೂಡ ಪ್ರತಿ ಶನಿವಾರ ಮಳೆಯಾಗಲಿ ಬಿಸಿಲಾಗಲಿ ಅವರು ನಮ್ಮೊಂದಿಗಿಂದು ಕೆಲಸ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಾವು ಕಷ್ಟದಲ್ಲಿ ಇರುವಾಗ ಯಾಕೆ ನಾವು ನಮ್ಮಿಂದಾದಂಥ ಸಹಾಯ ಮಾಡಬಾರ್ದು ಎಂಬ ಯೋಚನೆಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಈಗ ತಾನೇ ಮೇಡಮ್ ಹೇಳಿದ ಪ್ರಕಾರ ಒಂದು 200 ಮಂದಿಗೆ ಸಹಾಯ ಮಾಡುವಂತ ಯೋಚಿಸಿದೆವು. ಆದರೆ ತುಂಬ ಮಂದಿ ಇದ್ದಾರೆ ಅಂತ ಹೇಳಿದಾಗ ಅವರು ನಾವು ಕೂಡ ಇತರರ ಸಹಾಯದಿಂದ ನಮ್ಮಿಂದಾದದ್ದು ಸಹಾಯವನ್ನು ಮಾಡುವಂತ ಯೋಚಿಸಿ ದಿನ ಬಳಸಿ ಸಾಮಗ್ರಿಗಳನ್ನು ತಂದು ಇತರರಿಗೆ ಹಂಚಿಕೊಳ್ಳಲು ನಮಗೆ ತುಂಬ ಸಂತೋಷವಾಗ್ತಿದೆ. ಇದನ್ನು ಸಂತ ಆಗ್ನೆಸ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಹಿತೈಷಿಗಳು ತಾವೆಲ್ಲರೂ ಅವರಿಗಾಗಿ ಬೇಡಿಕೊಳ್ಬೇಕಂತ ನಿಮ್ಮಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಇದು ಮಾತ್ರ ಅಲ್ಲ, ಇದಕ್ಕಿಂತ ಮೊದಲು ಕೂಡ ಕಳೆದ 2 ವಾರದ ಮುಂಚೆ ನಾವು ಬೇರೆ ಗ್ರಾಮಗಳಲ್ಲಿ ಕೂಡ ಇಂತಹ ಒಂದು ವಿತರಣೆಯನ್ನು ಮಾಡಿದ್ದೆವು. ವಾಮಂಜೂರಿನಲ್ಲಿ ಅವರು ವಲಸೆ ಕಾರ್ಮಿಕರು ಬೇರೆ ಊರಿನಿಂದ ಬಂದವರು, ಅವರು ಕೂಡ ನಿರಾಶ್ರಿತರು. ಮಾತ್ರವಲ್ಲದೆ ಪ್ರತಿದಿನ 75ರಿಂದ 100 ಮಂದಿ ಮಕ್ಕಳಿಗೆ, ಮಂಗಳೂರಿನ ಆಸುಪಾಸಿನ ಜನರಿಗೆ ಭೋಜನವನ್ನು ನೀಡಿ ಕೂಡ ನಾವು ಅವರ ಹಸಿವನ್ನು ನೀಗಿಸ್ತಾ ಇದ್ದೇವೆ. ದೇವರೊಂದು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇಂತಹ ಸಹಾಯವನ್ನು ಮಾಡಲಿಕ್ಕೆ. ನಮ್ಮಿಂದಾದ ಸಹಾಯವನ್ನು ಇನ್ನು ಮುಂದೆಯೂ ಮಾಡಲು ನಾವು ಸಂತೋಷ ಪಡುತ್ತೇವೆ. ಹಾಗೂ ಇಲ್ಲಿ ಬಂದು ನಿಮ್ಮೊಡನೆ ನಮಗೆ ಹಂಚಿಕೊಳ್ಳಲು ನಮಗೊಂದು ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗ ಉಪಕಾರಗಳು. ಧನಲಕ್ಷ್ಮಿ ಗಟ್ಟಿಯರು ಮನ್ಪನ ಸಮಾಜ ಸೇವೆ
ಅರೆನು ಗುರುತಿಸಾದನು ಅಂಚಾದ ಇನಿ ಕುಡ್ಲದ ಆಗ್ನೆಸ್ ಕಾಲೇಜ್ ದಕುಲ್ಲ ಆರೋಗ್ಯ ಬೆರಿಸಗಾಯ ಕೊರೊಂದುಲ್ಲೇರು ಪಂಡದು ಜಿಲ್ಲಾ ಬಿಜೆಪಿ ಸಮಿತಿ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಸಂತ ಆಗ್ನೆಸ್ ಕಾಲೇಜ್ ಬೊಕ ಧನಲಕ್ಷ್ಮಿ ಗಟ್ಟಿಯರಿಗೆ ಅಭಿನಂದನೆ ಸಂದಾಯರು. ತುಳುಕನ್ನಡದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ. ನಿಜವಾಗಿಯೂ ಆಪತ್ಕಾಲದಲ್ಲಿ ಯಾರು ಸಹಾಯ ಮಾಡ್ತಾರೆ ಅವರನ್ನು ಮರೆಯಲಿಕ್ಕೆ ಆಗುವುದಿಲ್ಲ. ಅಂಥದ್ರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಗೌರವಾನ್ವಿತ ಸದಸ್ಯರು ಮತ್ತು ನಮ್ಮ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯ ಅವರ ಮುಂದಾಳತ್ವದಲ್ಲಿ ಸಂತ ಆಗ್ನೆಸ್ ಕಾಲೇಜಿನ ಸಮುದಾಯ ಇದರಲ್ಲಿ 4 ಗ್ರಾಮಗಳಿಗೆ ಉಚಿತವಾಗಿ ಅಕ್ಕಿ ಮತ್ತು ಕಿಟ್ಟನ್ನು ಇದು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಆ 4 ಗ್ರಾಮದ ಬಡವರಿಗೆ ಆಗಿರ್ಬೋದು, ಅದರ ಒಟ್ಟಿಗೆ ಆಶಾ ಕಾರ್ಯಕರ್ತರಿಗಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿಗಾಗಿರ್ಬೋದು, ವಿಶೇಷವಾಗಿ ಸಮಾಜದಲ್ಲಿ ದುಡಿಯುವಂಥ ಈ ಹೊತ್ತಿನಲ್ಲಿ ಸಮಯದಲ್ಲಿ ಒಂದೇ ಒಂದು ಕುಟುಂಬ ಕೂಡ ಒಂದು ಹೊತ್ತಿನ ಊಟ ಇಲ್ಲದೆ ಮರುಗಬಾರದು ಎಂಬ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆ ಆಗಿರ್ಬೋದು ಬೇರೆ ಬೇರೆ ಸಹಾಯ ಮಾಡ್ತಾರೆ. ಅದಕ್ಕಾಗಿ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾರೆ. ಅದರಲ್ಲಿ ಕೂಡ ನಮ್ಮ ಜಿಲ್ಲಾ ಪಂಚಾಯತಿನ ಸದಸ್ಯರು ವಿಶೇಷವಾಗಿ ಅದಕ್ಕೆ ಒಲವು ತೋರಿಸಿ ಅಲ್ಲಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾರೆ. ಸಂತ ಆಗ್ನೆಸ್ ಕಾಲೇಜಿನ ಸಿಸ್ಟರ್ ರೂಪಾ, ಸಿಸ್ಟರ್ ಈವೆಟ್, ಸಿಸ್ಟರ್ ಡೆಲ್ಫಿನಾ, ಕಾಲೇಜ್ ಉಪನ್ಯಾಸಕಿಯರು ಡಿಲೆನ್, 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹರೀಶ್ ಬಂಡಾರಬೈಲು, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಅನಿತಾ ಡಿಸೋಸ, ಎಂಚಿತಿ ಪ್ರಮುಖರು ಮುತಾಲಿಕೆಡಿತ್ತೇರು, ಶ್ರೀಮತಿ ಶಶಿಕಲಾ ಗಟ್ಟಿ ಪ್ರಾರ್ಥನೆ ಪಂಡೇರು, ಶ್ರೀಮತಿ ಸುನೀತಾ ಗಟ್ಟಿ ನಿರೂಪಣೆ ಮಲ್ತೇರು. ಈನಿತ ಈ ಒಂಜಿ ನಮ್ಮ 300 ಗ್ರಾಮದ ಇಂದೆಡ್ಡಿ ಅನ್ಪನೊಂದಲ್ಲೇ ನಾನು ಪಂಡ ಸ್ಥಾಯಿ ಸಮಿತಿ ಅಧ್ಯಕ್ಷರೇನ ಇಂದ ಅಂಚನೆ ದುರ್ಗಾವಾಹಿನಿ ಮಹಿಳಾ ಮಂಡಲದ ಅಧ್ಯಕ್ಷರೇನ ಧನಲಕ್ಷ್ಮಿ ಗಟ್ಟಿ ಆರೇನು ಹಿಂಗಲು ಯಾಪಲಾರೇನು ಮಸ್ತಂದೇಟ್ ಹಿಂಗಲು ತೋಂದಿಲ್ಲ ಮಾತ ಕಡೆಟ್ಲ ಆರು ಒಂಜಿ ಅರ್ನ ಇಲ್ಲದ ಒಂಜಿ ಇಂದೇನು ಬುಡ್ದು ಅರ್ನ ಒಂಜಿ ಮಗೆ ಮಾತ ಉಳ್ಳೇರು ಆಂಡಲ ಆರು ರಾತ್ರಿ ಬಗೆದಂದು ಬೆನೊಂದು ಇತ್ತಿನ ಊರು ಮಾತಾಡಲ ಸಂಘ ಸಂಸ್ಥೆದ ಕ್ರೀಡಾ ಮಾತಾಡಲ ಈ ಒಂಜಿ ಕೋವಿಡ್-19 ಅಂದಿಟ್ಟು ನಿರಾಶ್ರಿತ ನಕ್ಲೆಗ್ ಅಂಚೆನೆ ಮಾತ ಕೂಲಿ ಕಾರ್ಮಿಕರ ನಕ್ಲೆಗ್ ಅಂಚೆನೆ ಇಲ್ಲಲಿತ್ತಿನ ಪೂರ ಮಧ್ಯಮ ವರ್ಗವಾಡು ಬೊಕ್ಕ ಕೆಲಸ ಪೋವಂದೆ ಇಲ್ಲಲ್ಲಿ ಕುಲ್ದಿನಕ್ಲಿ ಮಾತೆರೆಗ್ಲ ಆರು ಮನವಿ ಮಂತೊಂದುಲ್ಲೇರು ಈ ಒಂದಿಂದಿಟ್ಟು ಆರು ಮಾತ ಊರೂರು ಸಂಘ ಸಂಸ್ಥೆಗಳ ಮಾತಾಡಕ್ಕೆ ಎಂದು ಐಕ್ ಬೋರ್ಡಪ್ಪನ ಸೇವೆಯನ್ನು ಆರು ಒದಗಾಯಿಸೊಂದುಲ್ಲೇರು ಅಂಚೆನೆ ಒಣಸದ ಅಕ್ಲೆಗ್ ಮಾತೆರೆಗ್ಲ ಕೊರೊಂದು ಬತ್ತೊಂದು ಪೂರಲ್ಲೇರು ಇನಿ ಕೋವಿಡ್-19 ಯಾಪ ಸ್ಟಾರ್ಟ್ ಆಂಡ ಆನಿಡ್ದು ಇನಿ ಮುಟ್ಟಲ್ಲ ಆರು ಎಂಗಲು ಮಾತ ವಿದೊಡ್ಲ ಎಂಗಲು ಅದೇನು ತಗೊಂದಿಲ್ಲ ಅದು ಬೇಲೆ ಮತ್ತೊಂದುಲ್ಲೇರು ಅಂಚನೆ ಈ ಕೋವಿಡ್-19 ಅಂದಿಟ್ಟು ಮಾತೆಲ್ಲ ಈ ಒಂಜಿ ಮಾಸ್ಕ್ ಪಾಡ್ನ ವಿಷಯ ಇಲ್ಲ ನಮ್ಮ ಅಂತರ ಕೋಪದ ಒಂಜಿ ಜಾಗಡ್ ದೂರ ಉಂತುದು ಮಲ್ಪನ ಪಾತೆರ್ನ ವಿಷಯ ಇಡ್ಲ ಮತ್ತು ಬೊಕ್ಕ ಇಲ್ಲದ ಉಲೈಡ್ ಮಾತೆಲ್ಲ ಇಲ್ಲದಲೈಡ್ ಲಾಕ್ಡೌನ್ ಏನಿರ್ತಕ್ಕ ಇಲ್ಲದಲೈಡ್ಲ ಕುಲ್ಲುದು ಏರ್ಲ ಒಂಜಿ ಪಿದೈ ಪೋವಂದೆ ಈ ಒಂದು ಜಾಗ್ರತೆಯನ್ನು ವಹಿಸಿಕೊಂಡು ತಮ್ಮ ಮತ್ತು